ನಮ್ಮ ಹಿಂದೂ ಸಂಘಟನೆ ಕಾರ್ಯಕರ್ತರುಗಳ ಮೇಲೆ ದುರುದ್ದೇಶಪೂರ್ವಕ ಹಿಂದಿನ ಸರ್ಕಾರಗಳು ಕೇಸ್ಗಳನ್ನು ದಾಖಲು ಮಾಡಿತ್ತು. ಯಾವ ರೀತಿಯಾಗಿ ಕೇಸ್ಗಳನ್ನು ದಾಖಲು ಮಾಡಿತ್ತು ಅಂತ ಹೇಳಿದರೆ, ರಾಷ್ಟ್ರೀಯತೆಯ ಪರ ಧರ್ಮದ ಪರ ಹೋರಾಟ ಮಾಡುವಂಥ ಕಾರ್ಯಕರ್ತರ ಮೇಲೆ ಸುಳ್ಳು ಕೇಸ್ಗಳನ್ನು ದಾಖಲಿಸಿ ಅವರನ್ನು ಜೈಲಿಗೆ ಕಟ್ಟುವಂಥ ಕೆಲಸವನ್ನು ಹಿಂದಿನ ಸರ್ಕಾರಗಳು ದಮನ ನೀತಿಯನ್ನು, ಅಲ್ಪಸಂಖ್ಯಾತರ ತುಷ್ಟೀಕರಣದ ಒಂದು ವ್ಯವಸ್ಥೆಯನ್ನು ಮಾಡಿದ್ದು. ಆದರೆ ಇವತ್ತು ನಾನು ಮೊನ್ನೆ ಪ್ರಮಾಣ ವಚನ ಸ್ವೀಕಾರ ಮಾಡಿದಂಥ ಹೊಸದಾಗಿ ಮಂತ್ರಿಯಾಗಿ ಆಗಿದ್ದಂಥ ಕೋಟಾ ಶ್ರೀನಿವಾಸ ಪೂಜಾರಿ ಅವರನ್ನು ನಾನು ಅಭಿನಂದಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕಂತ ಹೇಳಿದರೆ, ಇವತ್ತು ರಾಷ್ಟ್ರೀಯತೆಯ ಪರ ಧರ್ಮದ ಪರ ಕೆಲಸ ಮಾಡುವಂಥ ಕಾರ್ಯಕರ್ತರ ಮೇಲೆ ಸುಳ್ಳು ಕೇಸುಗಳು ಅಥವಾ ದುರುದ್ದೇಶಪೂರ್ವಕವಾಗಿ ಇಂಥ ಕೇಸುಗಳು ದಾಖಲಾಗಿದೆ. ಅದನ್ನು ಹಿಂಪಡೆಯಬೇಕೆನ್ನುವಂಥದ್ದನ್ನು ಇವತ್ತು ಗೃಹ ಮಂತ್ರಿಯೊಡನೆ ಚರ್ಚೆಯನ್ನು ಮಾಡಿದ್ದಾರೆ. ಒಳ್ಳೆಯ ಅಭಿನಂದನಾರ್ಹ ಕೆಲಸ. ಇವತ್ತು ಉಡುಪಿ ಜಿಲ್ಲೆ ಇರ್ಬೋದು, ಮಂಗಳೂರು ಜಿಲ್ಲೆ ಇರ್ಬೋದು, ಈ ರೀತಿಯಾಗಿ ನಮ್ಮ ಸಂಘಟನೆ ಹಿಂದೂ ಸಂಘಟನೆ ಕಾರ್ಯಕರ್ತರ ಮೇಲೆ ವಿಶ್ವ ಹಿಂದೂ ಪರಿಷತ್ ಇರ್ಬೋದು, ಬಜರಂಗ ದಳ ಇರ್ಬೋದು, ಎಲ್ಲ ಹಿಂದೂ ಸಂಘಟನೆ ಕಾರ್ಯಕರ್ತರ ಮೇಲೆ ದುರುದ್ದೇಶಪೂರ್ವಕವಾಗಿ ಸುಳ್ಳು ಕೇಸುಗಳನ್ನು ದಾಖಲಿಸಿದ್ದಾರೆ. ಅದರಲ್ಲೂ ಕೂಡ ಮಂಗಳೂರಿನಲ್ಲಿ ಸುಮಾರು 300ಕ್ಕೂ ಹೆಚ್ಚು ಕೇಸುಗಳು, ಉಡುಪಿ ಜಿಲ್ಲೆಯಲ್ಲಿ ಸುಮಾರು 200ಕ್ಕೂ ಹೆಚ್ಚು ಕೇಸುಗಳು, ಚಿತ್ರದುರ್ಗ ಇರಬಹುದು ಅಥವಾ ಶಿವಮೊಗ್ಗ ಇರಬಹುದು, ಚಿಕ್ಕಮಗಳೂರಿನ ಕೆಲವು ಭಾಗಗಳಲ್ಲಿ, ಈ ರೀತಿಯಾಗಿ ಹಲವು ಕಡೆಗಳಲ್ಲಿ ಈ ರೀತಿಯ ಕೇಸುಗಳನ್ನು ಸುಳ್ಳು ಕೇಸುಗಳನ್ನು ದಾಖಲಿಸಿದ್ದಾರೆ. ಇವತ್ತು ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು, ಬಜರಂಗ ದಳದ ಕಾರ್ಯಕರ್ತರು ನೇರವಾಗಿ ರಾಷ್ಟ್ರೀಯತೆಯ ವಿರುದ್ಧ ಯಾರೆಲ್ಲ ಈ ದೇಶದ ವಿರುದ್ಧ ಕೆಲಸವನ್ನು ಮಾಡ್ತಾರೆ, ಹಿಂದೂ ಶ್ರದ್ಧಾಬಿಂದುಗಳ ಮೇಲೆ ಆಘಾತ ಮಾಡುವಂಥ ಕೆಲಸವನ್ನು ಮಾಡ್ತಾರೆ, ಅವರ ವಿರುದ್ಧ ಮಾತ್ರ ಹೋರಾಟವನ್ನು ಮಾಡ್ತಿದೆ. ಅದು ಬಿಟ್ಟರೆ ಯಾವುದೇ ಇವತ್ತು ನಮ್ಮ ಕಾರ್ಯಕರ್ತರು ರೋಡ್ ಲಿಸ್ಟನ್ನು ಹೊಂದಿರಬಹುದು ಅಥವಾ ಬೇರೆ ಬೇರೆ ಕೇಸುಗಳನ್ನು ದಾಖಲಿಸಬಹುದು. ಯಾವುದೇ ದರೋಡೆ ಅಥವಾ ಯಾವುದೇ ಬೇರೆ ಬೇರೆ ಅನ್ಯ ಕೇಸ್ಗಳನ್ನು ಅಥವಾ ಇವತ್ತು ಯಾವುದು ಹಿಂದಿನ ಸರ್ಕಾರ ಇತ್ತು ಅನ್ಯಮತೀಯರ ಮೇಲೆ ಇರುವಂಥ ಕೇಸ್ಗಳನ್ನು ಯಾವ ರೀತಿಯಾಗಿ ಹಿಂದೆ ಪಡೆದಿತ್ತಂತ ಹೇಳಿದರೆ, ಅವರುಗಳು ಮಾಡಿದೆ ಯಾವುದಂತ ಕೇಳಿದರೆ ದೇಶ ವಿರೋಧಿ ಕೃತ್ಯಗಳು. ಅಂತಹ ದುಷ್ಟರ ವಿರುದ್ಧ ಇರುವಂತಹ ದುಷ್ಟರ ಕೇಸನ್ನು ಅವತ್ತು ಸರ್ಕಾರ ಹಿಂಪಡೆದಿದೆ. ಆದರೆ ಇವತ್ತು ರಾಷ್ಟ್ರೀಯತೆಯ ಪರ ಧರ್ಮದ ಪರ ಕೆಲಸ ಮಾಡುವಂತಹ ಕಾರ್ಯಕರ್ತರು ಇವತ್ತು ಬಜರಂಗ ದಳದಲ್ಲಿದ್ದಾರೆ, ಹಿಂದೂ ಪರ ಸಂಘಟನೆಗಳಿದ್ದಾರೆ. ಅವರ ಕೇಸುಗಳನ್ನು ಕೂಡ ಹಿಂಪಡಿಬೇಕು. ಅವರನ್ನು ತಕ್ಷಣ ಅದರಲ್ಲಿ ಎಲ್ಲ ಕೇಸ್ಗಳನ್ನು ಹಿಂಪಡೆಯುವಂಥ ಕೆಲಸವನ್ನು ಇವತ್ತು ಸರ್ಕಾರ ಗೃಹ ಸಚಿವರು ಮಾಡಬೇಕು. ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಇವತ್ತು ಏನು ಈ ಕೆಲಸವನ್ನು ಮಾಡಿದರೆ ಅತ್ಯಂತ ಒಳ್ಳೆಯ ಕೆಲಸ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ.